ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಆಗಸ್ಟ್ 1, 2022 ಒಂದು ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತ. ಯಾವ ಬ್ಯಾಂಕ್ 40%ಕ್ಕಿಂತ ಹೆಚ್ಚು ಮಾಲೀಕತ್ವವನ್ನು ಹೊಂದಿದೆ ಅಂತ ಇದೆ? ಯಾವ ಬ್ಯಾಂಕ್ 40%ಕ್ಕಿಂತ ಹೆಚ್ಚು ಮಾಲೀಕತ್ವವನ್ನು ಹೊಂದಿದೆ ಅಂತ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, IDBI ಬ್ಯಾಂಕ್. IDBI ಬ್ಯಾಂಕ್ನ ಒಂದು 40%ಕ್ಕಿಂತ ಹೆಚ್ಚು ಮಾಲೀಕತ್ವವನ್ನು ಹೊಂದಲು ಹಣಕಾಸುಯೇತರ ಸಂಸ್ಥೆಗಳು ಮತ್ತು ನಿಯಂತ್ರಣವಿಲ್ಲದ ಘಟಕಗಳಿಗೆ ಅವಕಾಶ ನೀಡುವ ಕೇಂದ್ರಗಳನ್ನು ಮನವಿಯ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಒಪ್ಪಿಕೊಂಡಿದೆ ಎಂದು ತಿಳಿದು ಬಂದಿದೆ. ಮುಂದಿನ ಒಂದು ಪ್ರಶ್ನೆ, ಗ್ಲೋಬಲ್ ಏರ್ ಟ್ರಾಫಿಕ್ ಶ್ರೇಯಾಂಕಗಳು 2021ರಲ್ಲಿ ಯಾವ ಭಾರತೀಯ ನಿಲ್ದಾಣವು ಅಗ್ರಸ್ಥಾನದಲ್ಲಿದೆ ಅಂತ ಇದೆ? ಗ್ಲೋಬಲ್ ಏರ್ ಟ್ರಾಫಿಕ್ ಶ್ರೇಯಾಂಕಗಳ ಒಂದು 2021ರಲ್ಲಿ ಯಾವ ಭಾರತೀಯ ವಿಮಾನ ನಿಲ್ದಾಣವು ಅಗ್ರಸ್ಥಾನದಲ್ಲಿ ಇದೆ ಅಂತ ಕ್ವಶನ್ನ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮುಂದಿನ ಪ್ರಶ್ನೆ, ಇಲ್ಲಿ ಭಾರತದಿಂದ ನವದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 13ನೇ ಅತ್ಯಂತ ಜನನಿ ಬಿಡ ವಿಮಾನ ನಿಲ್ದಾಣವಾಗಿ ಟಾಪ್ 20 ಸ್ಥಾನದಲ್ಲಿ ಇಲ್ಲಿ ಹೆಸರನ್ನು ಪಡೆದಿದೆ. ಮುಂದಿನ ಪ್ರಶ್ನೆ, ಹೊಸದಾಗಿ ಗೊತ್ತುಪಡಿಸಿದ ರಾಮ್ಸೈಟ್ ಪಾಲಾ ವೆಟ್ಲ್ಯಾಂಡ್ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಲಾಗಿದೆ. ಹೊಸದಾಗಿ ಗೊತ್ತುಪಡಿಸಿದ ರಾಮ್ಸರ್ ಸೈಟ್ ಪಾಲಾ ವೆಟ್ಲ್ಯಾಂಡ್ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಲಾಗಿದೆ. ಟೋಟಲ್ ಆಗಿ ಇನ್ನೂ ಕೂಡ 5 ರಾಮ್ಸರ್ ತಾಣಗಳು ಇಲ್ಲಿ ಇನ್ನೂ ಕೂಡ ಭಾರತದಲ್ಲಿ ಆಡೆಡ್ ಆಗಿವೆ ಅಥವಾ ಸೇರ್ಪಡೆಗೊಂಡಿವೆ. ಟೋಟಲ್ ಆಗಿ ಪ್ರೆಸೆಂಟ್ ಆಗಿ ಈಗ 54 ರಾಮ್ಸರ್ ತಾಣಗಳು ಇರತಕ್ಕಂಥದ್ದು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಿಜೋರಾಂ. ಪಾಲಾ ಜೌಗು ಪ್ರದೇಶವು ಮಿಜೋರಾಂನ ಅತಿ ದೊಡ್ಡ ಒಂದು ನೈಸರ್ಗಿಕ ಜೌಗು ಪ್ರದೇಶ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಮೆಚ್ಚುಗೆಯ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಮೆಚ್ಚುಗೆಯ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 29. ಆಪ್ಷನ್ ಬಿ, ಜುಲೈ 29. ಜುಲೈ 29 ಪ್ರತಿ ವರ್ಷ ಜುಲೈ ಕೊನೆಯ ಶುಕ್ರವಾರದಂದು ಆಚರಣೆ ಮಾಡಲಾಗುತ್ತದೆ ಮತ್ತು ಈ ವರ್ಷ ಇದನ್ನು ಜುಲೈ 29ರಂದು ಆಚರಿಸಲಾಗುತ್ತದೆ ಮತ್ತು 23ನೇ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಮೆಚ್ಚುಗೆಯ ದಿನ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ತೆಲಂಗಾಣದಲ್ಲಿ ಶ್ರೀನಿಧಿಯಂತೆಯೇ ಸಹಕಾರಿ ವಲಯದಲ್ಲಿ ಮೊದಲ ಮಹಿಳಾ ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸಲು ತೆಲಂಗಾಣದೊಂದಿಗೆ ಯಾವ ರಾಜ್ಯವು MOUಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜಸ್ಥಾನ. ತೆಲಂಗಾಣ ಸರ್ಕಾರದ ಸ್ತ್ರೀನಿಧಿ ಕ್ರೆಡಿಟ್ ಕೋಆಪರೇಟಿವ್ ಫೆಡರೇಷನ್ನೊಂದಿಗೆ ಸಹಿ ಹಾಕಲಾದ ತಿಳುವಳಿಕೆ ಒಪ್ಪಂದಕ್ಕೆ ಇಲ್ಲಿ MOU ಅಥವಾ ಸಹಕಾರಿ ವಲಯದಲ್ಲಿ ಮೊದಲ ಸಂಪೂರ್ಣ ಮಹಿಳಾ ಹಣಕಾಸು ಸಂಸ್ಥೆ ರಾಜಸ್ಥಾನದಲ್ಲಿ ಬರುತ್ತಿದೆ. ಮುಂದಿನ ಒಂದು ಪ್ರಶ್ನೆ, 2022ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಭಾರತೀಯ ತಂಡದ ಧ್ವಜಧಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? 2022ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಭಾರತೀಯ ತಂಡದ ಧ್ವಜಧಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, PV ಸಿಂಧು. ಇದನ್ನು ನೀರಜ್ ಚೋಪ್ರಾ ಅವರಿಗೆ ಕೊಡಲಾಗಿತ್ತು, ಆದರೆ ಇಂಜುರಿ ಕಾರಣದಿಂದಾಗಿ ಅವರು ಇಲ್ಲಿ ಆಡೋದಕ್ಕೆ ಬರಲಿಲ್ಲ. ಅದಕ್ಕಾಗಿ PV ಸಿಂಧು ಅವರಿಗೆ ಕೊಡಲಾಗಿದೆ. ಮುಂದಿನ ಒಂದು ಪ್ರಶ್ನೆ, CRPF 27 ಜುಲೈ 2022ರಂದು ತನ್ನ ರೈಸಿಂಗ್ ದಿನದ ಯಾವ ಆವೃತ್ತಿಯನ್ನು ಆಚರಿಸಲಾಗುತ್ತದೆ? CRPF ತನ್ನ ಒಂದು 27 ಜುಲೈ 2022ರಂದು ತನ್ನ ರೈಸಿಂಗ್ ದಿನದ ಯಾವ ಆವೃತ್ತಿಯನ್ನು ಆಚರಣೆ ಮಾಡಲಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 84ನೇ ಆವೃತ್ತಿ. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ 27 ಜುಲೈ 2022ರಂದು ತನ್ನ 84ನೇ ರೈಸಿಂಗ್ ಡೇಯನ್ನು ಆಚರಣೆ ಮಾಡಲಾಗುತ್ತಿದೆ. ಮುಂದಿನ ಒಂದು ಪ್ರಶ್ನೆ, ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿಯಿಂದ ಅನುಮೋದಿಸಲ್ಪಟ್ಟ ಮಂಕಿಪಾಕ್ಸ್ ಲಸಿಕೆ ಹೆಸರು ಏನು ಅಂತ ಇದೆ? ಯುರೋಪಿಯನ್ ಮೆಡಿಸಿನ್ಸ್ ಏಜೆನ್ಸಿಯಿಂದ ಅನುಮೋದಿಸಲ್ಪಟ್ಟ ಮಂಕಿಪಾಕ್ಸ್ ಲಸಿಕೆ ಯಾವುದು ಅಂತ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇಮಾವನೆಕ್ಸ್. ಆಪ್ಷನ್ ಡಿ, ಇಮಾವನೆಕ್ಸ್. ಇಮಾವನೆಕ್ಸ್ ಲಸಿಕೆಯನ್ನು ವಯಸ್ಕರನ್ನು ಸಿಡುಬು ಮತ್ತು ಮಂಕಿಪಾಕ್ಸ್ ವಿರುದ್ಧ ರಕ್ಷಿಸಲು ಅಧಿಕಾರ ಹೊಂದಿದೆ. ಮುಂದಿನ ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವಾಗ ಅಥವಾ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಜುಲೈ 29. ಜುಲೈ 29ರಂದು ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತದೆ. ಮುಂದಿನ ಒಂದು ಪ್ರಶ್ನೆ, ಹಿಮಾಚಲ ಪ್ರದೇಶದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಯೋಜನೆಗೆ ಧನ ಸಹಾಯ ಮಾಡಲು USD 96.3 ಮಿಲಿಯನ್ ಸಾಲವನ್ನು ಯಾವ ಬ್ಯಾಂಕ್ ಅನುಮೋದನೆ ಕೊಟ್ಟಿದೆ? ಹಿಮಾಚಲ ಪ್ರದೇಶದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಯೋಜನೆಗೆ ಧನ ಸಹಾಯ ಮಾಡಲು USD 96.3 ಮಿಲಿಯನ್ ಸಾಲವನ್ನು ಯಾವ ಬ್ಯಾಂಕ್ ಅನುಮೋದನೆ ಕೊಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಆಪ್ಷನ್ ಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಇಲ್ಲಿ ಸಾಲವನ್ನು ಕೊಟ್ಟಿದೆ. ಇಂದಿನ ಒಂದು ಕೊನೆಯ ಪ್ರಶ್ನೆ, ಇಲ್ಲಿ ಫೈನಾನ್ಷಿಯಲ್ ಇಯರ್ 2021-22ರ ಒಂದು ಅವಧಿಯಲ್ಲಿ FDI ಈಕ್ವಿಟಿ ಒಳಹರಿವು ಅತಿ ಹೆಚ್ಚು ಸ್ವೀಕರಿಸಿದ ಭಾರತದ ರಾಜ್ಯ ಯಾವುದು ಅಂತ ಇದೆ? ಫೈನಾನ್ಷಿಯಲ್ ಇಯರ್ 2021-22ರಲ್ಲಿ ಅವಧಿಯಲ್ಲಿ FDI
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದರ ಈಕ್ವಿಟಿ ಒಳಹರಿವು ಅತಿ ಹೆಚ್ಚು ಸ್ವೀಕರಿಸಿದ ಭಾರತೀಯ ರಾಜ್ಯ ಯಾವುದು ಅಂತ. ಇದಕ್ಕೆ ಎಲ್ಲರೂ ಕೂಡ ನೀವು ಆನ್ಸರ್ನ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋಗೆ ಎಲ್ಲರಿಗೂ ಕೂಡ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.